ಮತ್ತು ನೀವೊಂದು ಸವಾಲು ಹಾಕಿದ್ರಿ, ಅದಕ್ಕೆ ಅವರೀಗ ಪ್ರತಿ ಸವಾಲು ಹಾಕಿದ್ದಾರೆ. ನೀವು 47 ಜನರನ್ನು ಇಟ್ಕೊಂಡು ಬರಬೇಕು. ಅವರು ಶಾಸಕರು ಮತ್ತು ಅವರ ಸಮಿತಿಯ ಸದಸ್ಯರನ್ನು ತಂದು ಎಲ್ಲಿ ಯಾವ ನಡೆಯಲ್ಲಿ ಕೂಡ ಅವರು ಪ್ರತಿಜ್ಞೆ ಮಾಡಲು ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ದನ ಮಾಡುವವರು ಸರ್, ದನ ಮಾರಿ ಹಣ ಪಡೆದವರು ಸಹ ಕರ್ಕೊಂಡು ಬರ್ಬೇಕಂತೆ. ನೋಡಿ 47 ಜನರಲ್ಲ, ಒಂದು 2 ಜನರನ್ನು ಫಸ್ಟಿಗೆ ಕರ್ಕೊಂಡು ಬರ್ತೀವಿ ಮಾಡಿ ಅವರಿಗೆ ಉತ್ತರ ಕೊಡಲಿ. 47 ಜನರನ್ನೇ ಕರೆದು ಪುನಃ ಇಡೀ ಊರಿಗೆ 2 ಜನರನ್ನು ಕರ್ಕೊಂಡು ಈಗ ಇಲ್ಲಿ 87 ಫೈಲುಗಳು ಇಲ್ಲಿ ಇವರು ಮಾಡಿದ್ದು ಇನ್ನೂ ಮಾಡೋದಿದೆ. ಅವರನ್ನೊಮ್ಮೆ ಕರ್ಕೊಂಡು ಬಂದು ಇವರು ಬರಲಿ ತಾಲೂಕು ಆಫೀಸಿಗೆ, ನಾನು ಬರ್ತೇನೆ. ಅವರು ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ ಇವರು ಎದುರುಗಡೆ ಹೇಳ್ತೇನೆ. ಅವರು ತಗೊಂಡ ನಂತರ ಮತ್ತೆ ಇವರು ಅದನ್ನು ವಾದ ಮಾಡೋದು ಇರಲಿ, ಏನೋ ಅಗತ್ಯ ಇಲ್ಲ. ಇವರು ತಗೊಂಡವರಿಗೆ ಗೊತ್ತಿರ್ತದೆ ಎಷ್ಟೆಷ್ಟು ತಗೊಂಡಿದ್ದಾರೆ ಅಂತ. ನಾನು ಇನ್ನೂ ಮಾಧ್ಯಮದವರ ಮುಂದೆ ಅವರ ಹೆಸರು ಹೇಳಿ ಇವರ ವಿಚಾರಗಳನ್ನು ಹೇಳೋದು ಇಲ್ಲ. ಅವು ಗೌರವ ಕೊಡುವಂಥ ವಸ್ತುವನ್ನು ಮಾಡ್ತೇನೆ. ಇನ್ನೂ ಹೆಚ್ಚು ಕೇಳಿದರೆ ಇವರು ಬಂದು ಒಬ್ಬ 47 ಅಲ್ಲ, ಇನ್ನೂ ಒಂದು ಜಾಸ್ತಿ ಜನ ಇದ್ದಾರೆ. 87 ಫೈಲ್ನವರಲ್ಲಿ ಇದ್ದಾರೆ. 6 ಲಕ್ಷ ಕೊಟ್ಟವರು ಇದ್ದಾರೆ. 6 ಲಕ್ಷ ಕೊಟ್ಟವರು ಇದ್ದಾರೆ. ಇವತ್ತು ನಾನು ಒಂದೊಂದೇ ಹೆಸರು ಹೇಳಬೇಕಿದ್ರೆ ಇನ್ನೊಂದು ಸಲ ಕೆಣಕಿದ್ರೆ ಹೇಳ್ತೇನೆ. ಇವತ್ತು ಒಂದು ಎಕ್ಸ್ಕ್ಯೂಸ್ ಕೊಡ್ತೇನೆ. 87 ಫೈಲ್ಗಳು ಅಲ್ಲಿ ಬಿದ್ದಿದ್ದಾವೆ. ಒಂದೊಂದು ಫೈಲ್ಗೆ 7-8 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ನಾನೇ 1,70,000 ರೂಪಾಯಿ ಕೊಟ್ಟವರು ಇದ್ದಾರೆ. ಅದನ್ನು ಈಗ ಹೇಳುವುದಿಲ್ಲ. ಚಾಲೆಂಜ್ ಮಾಡಿದರೆ ಮುಂದಿನ ದಿವಸಗಳಲ್ಲಿ ಅವರ ಎದುರು ತಂದು ನಿಲ್ಲಿಸ್ತೇನೆ. ಅವರು ಅಲ್ಲ, ಅವ್ರು ಜಾಲಾಡಲಿ, ಅವರು ಜಾಲಾಡುವಾಗ ನಾವು ಜಾಲಾಡ್ತೇವೆ. ಅವರು ಜಾಲಾಡಲಿಕ್ಕೆ ಶುರು ಮಾಡಲಿ, ನಾವು ಅವರ ಇನ್ನೂ ಜಾಲಾಡಲಿಕ್ಕೆ ಶುರು ಮಾಡ್ತೀವಿ. ಫಸ್ಟ್ ನಾವು ಅವರ ಜನ್ಮ ಜಾಲಾಡಲಿಕ್ಕೆ ಹೋಗುದಿಲ್ಲ. ಅವರು ಶುರು ಮಾಡಿದರೆ ನಾವು ಜಾಲಾಡ್ತೇವೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.